ಆರ್ಯ ಪಂಚಾಯತಿನ ಮಾಜಿ ಬಿಜೆಪಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಮತ್ತು ಆರ್ಯ ಗ್ರಾಮ ಪಂಚಾಯತಿನ ಬಿಜೆಪಿ ಸದಸ್ಯರಾದಂಥ ನಮ್ಮ ಮಾಜಿ ಉಪಾಧ್ಯಕ್ಷರಾದಂಥ ಪೂರ್ಣಿಮಕ್ಕ ಅವರು, ಅದೇ ರೀತಿ ಸದಸ್ಯರಾಗಿರುವಂಥ ಪವಿತ್ರ ರೈ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಅವರನ್ನು ಅತೀವ ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲೂ ಸರ್ಕಾರ ಇದೆ, ಪಕ್ಷದ ಏನು ಗ್ಯಾರಂಟಿಗಳಿದೆ ಅದನ್ನು ಜನ ಸ್ವೀಕಾರ ಮಾಡಿದ್ದಾರೆ. ಅವರು ಕೂಡ 2.5 ವರ್ಷ ಬಿಜೆಪಿ ಪಕ್ಷದಲ್ಲಿದ್ದರು. ಅವರ ಭಾಗದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಜನ ಅವರ ಹತ್ರ ಇವತ್ತು ಕೇಳ್ತಾ ಇದ್ದಾರೆ, ನಾವು ನಿಮಗೆ ಸಹಕಾರ ಮಾಡಿದ್ದೀವಿ, ನಮ್ಮ ಭಾಗದ ವಾರ್ಡಿನ ಕೆಲಸಗಳು ಆಗ್ತಾ ಇಲ್ಲೋ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದಾರೆ. ಆ ರೀತಿ ಇವತ್ತು ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇನೆ ಅಂತ ವಿಚಾರ ತಿಳಿಸಿದಾಗ ನಾವು ಅವರನ್ನು ಇವತ್ತು ಎಲ್ಲ ಪಕ್ಷದ ಅಧ್ಯಕ್ಷರಿಗೆ ನಾವು ಅವರನ್ನು ಅತೀವವಾಗಿ ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಅವರ ವಾರ್ಡ್ ಏನಿದೆ, ಮುಂದಿನ ದಿನಗಳಲ್ಲಿ ಅವರು ಪ್ರತಿನಿಧಿಸಿದಂಥ ಅವರ ವಾರ್ಡಿನಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಅವರೇನೋ ಅವನ ಸ್ವಂತಕ್ಕೆ ಯಾವುದನ್ನು ಕೇಳ್ತಾ ಇಲ್ಲ. ನಮ್ಮ ವಾರ್ಡಿನಲ್ಲಿ ನಾವು ಜನಗಳಿಗೆ ಭರವಸೆ ಕೊಟ್ಟು ಬಂದಿದ್ದೀವಿ, ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಅದರಿಂದ ನೀವು ನನ್ನ ಹತ್ರನೂ ವಿನಂತಿ ಮಾಡಿಕೊಂಡಿದ್ದಾರೆ, ನಮಗೆ ಅಲ್ಲಿ ಆ ವಾರ್ಡಿನ ಅಭಿವೃದ್ಧಿಗಾಗಿ ನೀವು ಸಹಕಾರ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಾವು ಈ ಮೂಲಕ ಅವರಿಗೆ ಭರವಸೆ ಕೊಡ್ತಾ ಇದ್ದೀನಿ, ಅವರ ವಾರ್ಡಿನಲ್ಲಿ ಆಗುವಂಥ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾಗಿ ಸಹಕಾರ ಮಾಡ್ತೀವಿ. ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರನ್ನು ಅತೀವ ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್. ಆರ್ಯಾಪು ಗ್ರಾಮ ಪಂಚಾಯತ್ನ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿದ್ದೆವು. ಬಹಳಷ್ಟು 2.5 ವರ್ಷಗಳ ಕಾಲ ನಮ್ಮಿಂದ ಆಗುವಂತಹ ಪಂಚಾಯತ್ನಿಂದ ಏನೇನು ಜನಸಾಮಾನ್ಯರಿಗೆ ಸವಲತ್ತುಗಳು ಒದಗಿಸಿಕೊಡ್ಬೇಕಾ ಅದನ್ನು ಪ್ರಾಮಾಣಿಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅದೇ ರೀತಿ ಹಿರಿಯರು ನಮ್ಮನ್ನು ಈಗ ಕಾಂಗ್ರೆಸ್ ಪಕ್ಷದವರು ಅನ್ನುವಂಥದ್ದು ಬಿಂಬಿಸ್ತಾ ಇದ್ರು. ಮತ್ತು ಕೆಲವು ವಿಚಾರದಲ್ಲಿ ನಮ್ಮ ಗಮನಕ್ಕೆ ತರ್ತಿರ್ಲಿಲ್ಲ. ನಾವು ಏನು ಸಲಹೆ ಕೊಟ್ಟು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡುವಂಥ ಪ್ರಸಂಗಗಳು ನಡೆದಿದೆ. ಆದ ಕಾರಣ ತಾವು ಸ್ವ-ಇಚ್ಛೆಯಿಂದ ಪೂರ್ಣಿಮಕ್ಕ ಮತ್ತು ನಾವೊಂದು ಡಿಸ್ಕಸ್ ಮಾಡಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಮತ್ತು ಶಾಸಕರ ಕೆಲಸ ಕಾರ್ಯಗಳು ಅತ್ಯಂತ ಅಚ್ಚುಕಟ್ಟಾಗಿಯೂ ಜನ ಮೆಚ್ಚುವಂತೆ ಜನಸಾಮಾನ್ಯರಿಗೆ ಪೂರಕವಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆದ ಕಾರಣ ನಮ್ಮಲ್ಲಿಯೂ ಅವರು ಅನ್ಯೋನ್ಯತೆಯಿಂದ ಇದ್ದಾರೆ. ನಮಗೆ ಬೆನ್ನು ತಟ್ಟಿ ಕೆಲಸ ಕಾರ್ಯಗಳನ್ನು ಪ್ರೋತ್ಸಾಹಿಸುವಂಥದ್ದನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿಬ್ಬರಿಗೂ ಇದೆ. ಆದ ಕಾರಣ ನಾವು ಅವರ ಬಗ್ಗೆ, ಶಾಸಕರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ನಾವು ಸೇರಿದ್ದೇವೆ. ನಾನು ಸಣ್ಣದಿಂದಲೇ ಸಾಧಾರಣ 18 ವರ್ಷದ ನಂತರ ಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿ, ಕಾರ್ಯಕರ್ತನಾಗಿ, ಅನಂತರ ಅನನ್ಯ ಪರಿವಾರ ಸಂಘಟನೆಗಳಲ್ಲಿ ಜವಾಬ್ದಾರಿ ಇತ್ತು. ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳದಲ್ಲಿ, ಅಖಿಲ ಭಾರತೀಯ ಕಿಸಾನ್ ಸಂಘದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ತಗೊಂಡು ಕಾರ್ಯವನ್ನು ಮಾಡಿದ್ದೇನೆ. ಅನಂತರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿ ಆರ್ಯ ಪಂಚಾಯತ್ನಲ್ಲಿ ಮಾಡಿದರು. ಅದರಲ್ಲಿ ನನ್ನಿಂದ ಆಗುವ ಕೆಲಸವನ್ನು ಮಾಡಿದ್ದೇನೆ. ಇದೀಗ ಶಾಸಕರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಈಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದೇವೆ, ನಾನು ಮತ್ತು ಪೂರ್ಣಿಮಕ್ಕ. 2.5 ವರ್ಷಕ್ಕೆ ಮೊದಲು ತುಂಬಾ ಶ್ರಮಪಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ. ಅದಕ್ಕೆ ನಾನು ಕಾರ್ಯಕರ್ತರಿಗೆ ಒಂದು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಅವರು ತುಂಬಾ ಶ್ರಮ ಆಗಲಿರಲಿದ್ದು. ಅದಕ್ಕೋಸ್ಕರವೇ ನಾನು ಇಷ್ಟರ ತನಕ, ಇಲ್ಲದ್ರೆ ಇದಕ್ಕೆ ಒಂದು 6 ತಿಂಗಳಿಗೆ ಮೊದಲೇ ರಾಜೀನಾಮೆ ಕೊಟ್ಟು ಇವರು ಪಾರ್ಟಿಗೆ ಬರ್ಬೇಕಂತ ಎನಿಸಿದೆ. ಆದ್ರೂ ಬೇಡ, ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ನೋಡಿದೆ. ನಾನು ಸರಿಯಾಗುವ ಲಕ್ಷಣ ಇಲ್ಲ. ಕೆಲವು ಲೀಡರ್ ತುಂಬಾ ಬೇಸರ ಆಗ್ತದೆ. ನಾವು ಅದೇ ಪಕ್ಷದಲ್ಲಿದ್ದು ನಮಗೆ ಕೆಲವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅಂದ್ರೆ ನಮ್ಮನ್ನು ಯಾವುದೇ ಗಮನಕ್ಕೆ ಅವ್ರು ತೆಕ್ಕೊಳ್ಳುವುದಿಲ್ಲ. ಸುಮ್ಮನೆ ಇಲ್ಲದೆ ನೀವು ಕಾಂಗ್ರೆಸ್ನವರು ಅಂತ ನಮ್ಮನ್ನು ಬಿಂಬಿಸ್ತಾರೆ. ಅದಕ್ಕೆ ನಮಗೆ ಸ್ವಲ್ಪ ಮನಸ್ಸು ತುಂಬಾ ನೋವಾಗಿದೆ. ಮತ್ತೆ ಈಗ ನಮ್ಮ ಶಾಸಕರು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಬಡವರಿಗೆ ಒಳ್ಳೆಯ ರೀತಿಯ ಸ್ಪಂದಿಸ್ತಾರೆ.
ಅದನ್ನೆಲ್ಲ ನೋಡ್ತಾ ನಾವು ಕೂಡ ಇದಕ್ಕೆ ಸೇರ್ಬಹುದು, ನಾವು ಕೂಡ ಜನರ ಸೇವೆ ಇವರೊಟ್ಟಿಗೆ ಸೇರಿಕೊಂಡು ಮಾಡಬಹುದು ಅಂತ ನನ್ನ ಮನಸ್ಸಿಗೆ ಬಂತು. ಅದಕ್ಕೆ ನಾನು ಇದನ್ನೆಲ್ಲ ಬಿಟ್ಟು ನಾನು ಗಟ್ಟಿ ಮನಸ್ಸು ಮಾಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ. ನನಗೆ ನೋವುಂಟು ತುಂಬ. ಏನಂದ್ರೆ ನನಗೋಸ್ಕರ ಕಾರ್ಯಕರ್ತರು ತುಂಬ ಕೆಲಸ ಮಾಡಿದ್ದಾರೆ, ಗೆಲ್ಲಿಸಬೇಕು. ನಾನು ಕಾರ್ಯಕರ್ತರಲ್ಲಿ ಕೇಳಿದ್ದೇನೆ, ಅದಕ್ಕೆ ಹೋಗಿ ನಿಮಗೆ ಯಾಕೆ ನೋವಾಗಿದೆ ಅಲ್ಲ ನೀವು ಹೋಗಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಕೂಡ ನಾನು ಕಾರ್ಯಕರ್ತರ ಕೆಲಸವನ್ನು ಈ ಕಾಂಗ್ರೆಸ್ ಅಲ್ಲಿ ಇದ್ದು ಖಂಡಿತ ಮಾಡ್ತೇನೆ. ಅವರಿಗೆ 2.5 ವರ್ಷದಲ್ಲಿ ನಾನು ಎಲ್ಲ ಕೆಲಸಗಳನ್ನು ಖಂಡಿತ ಮಾಡಿಕೊಡ್ತೇನೆ ಜನರಿಗೂ. ಇದಕ್ಕೆ ಮೊದಲು ಪಂಚಾಯಿತಿಯಿಂದ ಬರುವ ಕೆಲಸವನ್ನು ಜನರಿಗೆ ನಾವು ಇಬ್ಬರು ಸೇರಿಕೊಂಡು ಒಳ್ಳೆ ಮನಸ್ಸಿನಿಂದ ಕೆಲಸವನ್ನು ಮಾಡಿದ್ದೇವೆ. ಯಾವುದರಲ್ಲಿ ಲೋಪದೋಷವನ್ನು ಮಾಡಲಿಲ್ಲ. ಮತ್ತೆ ಕೆಲವು ಲೀಡರ್ಗಳ ಇದರಿಂದಲೇ ನಾವು ಈಗ ದೂರ ಆದದ್ದು. ಯಾಕೆಂದ್ರೆ ಅವರು ನಮ್ಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸುವುದೇ ಇಲ್ಲ. ಮತ್ತೇನಂದ್ರೆ ಮತ್ತೆ ಇನ್ನು ಮುಂದಕ್ಕೆ ನಾವು ಅದೇ ಈ ಪಕ್ಷದಲ್ಲಿದ್ದು ಎಲ್ಲರ ಒಟ್ಟಿಗೆ ಒಳ್ಳೆಯ ರೀತಿಯಲ್ಲಿದ್ದು ನಮ್ಮ ಶಾಸಕರು ಹೇಳಿದ ಯಾವುದೇ ಕೆಲಸ ಅಚ್ಚುಕಟ್ಟಾಗಿ ಜನರಿಗೆ ಮಾಡಿಕೊಡ್ತೇವೆ. ಇಬ್ಬರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದವರು. ಪವಿತ್ರ ಇವರು ಸುಮಾರು 22 ವರ್ಷ 25 ವರ್ಷವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ತೊಡಗಿಸಿಕೊಂಡರು. ಅಲ್ಲಿ ಪಂಚಾಯತ್ ಚುನಾವಣೆಗೆ ನಿಂತು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಅಂತ ನೋವಿನ ಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಈ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಶಾಸಕರ ನೆಲೆಯಲ್ಲಿ ಶಾಸಕನ ಮೇಲೆ ಭರವಸೆಯನ್ನು ಇಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ಅವ್ರದ್ದು ವಿಚಾರ ಒಂದೇ. ನಾವು ಚುನಾವಣೆಗೆ ನಿಂತಾಗ ಎಲ್ಲ ಅಲ್ಲಿನ ಜನರು ಏನು ಮತದಾರರಿದ್ದಾರೆ ನಮ್ಮನ್ನು ರಾತ್ರಿ ಹಗಲು ನಮ್ಮ ಪರವಾಗಿ ಕೆಲಸ ಮಾಡಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನಂತರದ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಪಕ್ಷ ಏನು ಆಶ್ವಾಸನೆಗಳನ್ನು ಕೊಟ್ಟಿತ್ತು, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸ ಯಾರು ಕೂಡ ಮಾಡಲಿಲ್ಲ. ನಾವು ಯಾವತ್ತು ಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಆ ಕಡೆ ಅವರ ನೋವುಗಳಿಗೆ ಸ್ಪಂದನೆ ಮಾಡುವುದು ಬಿಟ್ಟು ಆ ಕಡೆ ತಡೆ ಹಾಕುವಂತಹ ಕೆಲಸವನ್ನು ಕೂಡ, ಇಲ್ಲದಿದ್ದರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಈ 5 ವರ್ಷದಲ್ಲಿ ಯಾರು ಮಾಡಲಿಲ್ಲ. ನಮಗೆ ನೋವಾಗಿದೆ. ನಮಗೆ ಮತ ಯಾರು ಕೊಟ್ಟಿದ್ದಾರೆ ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸಗಳು ಕೂಡ ಆಗಲಿಲ್ಲ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸಿದರು. ನನ್ನ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಮೊದಲಿತ್ತು. ಅದರ ಮುಖಾಂತರ ಒಂದು 10 ಕೆಲಸಗಳನ್ನು ನಾನು ಕೂಡ ಅವರ ಕ್ಷೇತ್ರದಲ್ಲಿ ಈ ಹಿಂದೆ ಮಾಡಿಸಿದ್ದೆ. ಅವರ ಕೆಲವು ಪಾಪದವರಿಗೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೆ. 7 ವರ್ಷಗಳಿಂದ ನಮ್ಮ ಈ ಕಾರ್ಯಚಟುವಟಿಕೆಗಳು ನಮ್ಮ ಟ್ರಸ್ಟಿನ ಮುಖಾಂತರ ಇವರ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಪ್ರೀತಿ, ವಿಶ್ವಾಸ, ಈ ಭರವಸೆಯನ್ನೆಲ್ಲ ನೋಡಿ ಈಗ ಶಾಸಕರು ನನ್ನ ಬಗ್ಗೆ ಅವರಿಗೆ ಒಂದು ವಿಶ್ವಾಸ ಇದೆ. ಅಶೋಕ್ ರೈಗಳು ಏನಾದರೂ ಅಭಿವೃದ್ಧಿ ಮಾಡ್ಯಾರು, ನಮ್ಮ ಭಾಗಕ್ಕೆ ನಮ್ಮ ಭಾಗದ ಮತದಾರರಿಗೆ ಮನೆಗಳಿಗೆ ಕಟ್ಟಡದಲ್ಲಿ ಇವರಿಗೆ ಸ್ಪಂದನೆ ಕೊಡ್ತಾರೆ ಅನ್ನುವ ಒಂದು ವಿಶ್ವಾಸದ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಿದೆ. ಒಟ್ಟಿನಲ್ಲಿ ಅವರ ಏನು ಮನದಾಳದ ಇಚ್ಛೆ ಅಲ್ಲದ್ರೆ ಅವರ ಆಶೆ ಏನಂತ ಹೇಳಿದ್ರೆ ಆ ಭಾಗದ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಒಂದಲ್ಲಿ ದೊಡ್ಡ ರಿಟೈನಿಂಗ್ ವಾಲ್ ಆಗುವಂಥದ್ದು, ರಸ್ತೆಗಳಾಗುವಂಥದ್ದು, ಕೆಲವರಿಗೆ ಮನೆ ನಿರ್ಮಾಣ ಮಾಡುವಂತಹ ಕೆಲಸಗಳು ಎಲ್ಲ ಬಾಕಿ ಇದೆ. ಇದನ್ನೆಲ್ಲ ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಎಲ್ಲಾ ರೀತಿಯ ವಿಚಾರಗಳಲ್ಲೂ ಅವರ ವಿಚಾರಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ. ಆ ಭಾಗದ ಅಭಿವೃದ್ಧಿ, ನಾವು ಶಾಸಕನಾಗಿರುವುದು ಎಲ್ಲ ಭಾಗದ ಜನರಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಈ ದೃಷ್ಟಿಕೋನ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ತೀವಿ. ಇದನ್ನೆಲ್ಲ ಇವರು ಒಪ್ಪಿಕೊಂಡಿದ್ದಾರೆ. ಯಾವಾಗಲೂ ನನಗೆ ಹೇಳ್ತಾರೆ, ನೀವು ಭ್ರಷ್ಟಾಚಾರ ರಹಿತವಾಗಿ ಮಾಡುವಂಥದ್ದು, ನಿಮ್ಮ ಅಭಿವೃದ್ಧಿ ಕೆಲಸಗಳು ನಾವು ಒಪ್ಪಿಕೊಂಡಿದ್ದೀವಿ ಅನ್ನೋ ವಿಚಾರ. ಅದಕ್ಕೆ ವಿಶ್ವಾಸ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತಹ ಕೆಲಸ ಆಗಿದೆ. ಅವರ ಯಾವುದೇ ವಿಚಾರಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸ, ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಸ್ಪಂದನೆ ಮಾಡುವಂತಹ ಕೆಲಸವನ್ನು ಮಾಡ್ತೀನಿ. ಅವರಿಗೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅವರನ್ನು ಸ್ವಾಗತ ಮಾಡಿ ಮುಂದಿನ ಅವರ ಚುನಾವಣೆಗಳಲ್ಲಿ ಆ ಭಾಗದಲ್ಲಿ ಅವರನ್ನು ಚುನಾವಣೆಗೆ ನಿಲ್ಲಿಸಿ ಜನಗಳ ಪ್ರೀತಿಯನ್ನು ಗಳಿಸಿ ಅವರವರ ಭಾಗದ ಅವರು ಕೆಲಸ ಮಾಡುವ ಮುಖಾಂತರ ಜನಗಳ ಕಷ್ಟಕ್ಕೆ ಅವರು ಸ್ಪಂದನೆ ಮಾಡುವ ಮುಖಾಂತರ ಅವರು ಇನ್ನಷ್ಟು ಜನಗಳ ಪ್ರೀತಿಯನ್ನು ಗಳಿಸುವಂತಹ ಕೆಲಸ ಇನ್ನು 2.5 ವರ್ಷದಲ್ಲಿ ಮಾಡ್ತಾರೆ. ಆ ಮೂಲಕ ಇನ್ನೊಮ್ಮೆ ಅವರ ಆಯ್ಕೆಯಾಗಿ ಆ ಭಾಗದಲ್ಲಿ ಬರುವ ರೀತಿ ನಾವನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೇವೆ. ಇವತ್ತು ಆರ್ಯ ಪಂಚಾಯತ್ನ 2 ಬಿಜೆಪಿ ಸದಸ್ಯರು ನಮ್ಮ ಪಕ್ಷದ ತೆಕ್ಕೆಗೆ ಬಂದಿದ್ದಾರೆ.
ಅದರಲ್ಲಿ ಕೂಡ ಒಬ್ಬರು ಮಾಜಿ ಉಪ ಅಧ್ಯಕ್ಷರಾಗಿದ್ದವರು, ಮತ್ತೊಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ 20 ಅಧಿಕ ವರ್ಷಗಳಲ್ಲಿ ಪಕ್ಷದಲ್ಲಿ ಸೇವೆ ಮಾಡಿದರು. ಅವರಿಗೇನೋ ಇವತ್ತು ಆ ಪಕ್ಷದ ಒಲವು ಕಮ್ಮಿ ಆಗಿದೆ ಅಥವಾ ಅವರ ಸಹಕಾರ ಕಮ್ಮಿ ಆಗಿದೆ. ಹಾಗೆ ನಮ್ಮ ಶಾಸಕರ ಕೆಲಸ ಕಾರ್ಯ ವೈಖರಿ ಮೇಲೆ ವಿಶ್ವಾಸ ಇಟ್ಟು ಇನ್ನು ಅಭಿವೃದ್ಧಿಯನ್ನು ಕಾಣಬೇಕಾಗಿದೆ. ಕಾಂಗ್ರೆಸ್ ಪಕ್ಷವೇ ಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಹಾಗೆ ನಮ್ಮಲ್ಲಿ ನಮ್ಮ ಮೆಚ್ಚಿನ ಶಾಸಕರು ಇದ್ದಾರೆ. ಅವರ ಮೇಲೆ ಅಭಿಮಾನ ಇಟ್ಟು ತಮ್ಮ ಭಾಗದ ವಾರ್ಡಿನ ಅಭಿವೃದ್ಧಿ ಮಾಡಬಹುದು ಎಂಬ ಉದ್ದೇಶದಿಂದ ಅವರು ಸೇರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ತೋರಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಂಪೂರ್ಣ ಸಹಕಾರವನ್ನ ಪಕ್ಷದ ವತಿಯಿಂದ ಮತ್ತು ಅಭಿವೃದ್ಧಿಯ ನಿಟ್ಟಿನಲ್ಲಿ ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಎಲ್ಲ ಕಾರ್ಯಗಳನ್ನು ನೆರವೇರಿಸುವಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳುತ್ತಾ ಅವರಿಗೆ ಇನ್ನೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ